ಮಂಗಳೂರಿನ ಲಕ್ಷ್ಮೀ ಮೆಮೋರಿಯಲ್ ಕಾಲೇಜ್ ಆಫ್ ನರ್ಸಿಂಗ್ನ ಪದವಿ ಪ್ರದಾನ ಕಾರ್ಯಕ್ರಮ ಮಂಗಳೂರಿನ ಗುಂಟಿಕಾನದ ಎಜೆ ಸಭಾಂಗಣದಲ್ಲಿ ಅದ್ದೂರಿಯಾಗಿ ನಡೆಯಿತು. ಮಂಗಳೂರಿನ ಕುಂಟಿಕಾನದ ಎಜೆ ಸಭಾಂಗಣದಲ್ಲಿ ನಡೆದ ಕಾರ್ಯಕ್ರಮಕ್ಕೆ ಆರ್ಜಿಯುಎಚ್ಎಸ್ ಬೆಂಗಳೂರು, ಕೆಎಲ್ಇಎಸ್ ಇನ್ಸ್ಟಿಟ್ಯೂಟ್ ಆಫ್ ನರ್ಸಿಂಗ್ ಸೈನ್ಸ್ ಹುಬ್ಬಳ್ಳಿ ಇದರ ಅಸೋಸಿಯೇಟ್ ಪ್ರೊಫೆಸರ್ ಸೋಮಶೇಖರಯ್ಯ ಕಲ್ಮಠ್ ದೀಪ ಬೆಳಗಿ ಚಾಲನೆ ನೀಡಿದರು. ಈ ವೇಳೆ 132 ವಿದ್ಯಾರ್ಥಿಗಳಿಗೆ ಪದವಿ ಪ್ರದಾನ ಮಾಡಲಾಯಿತು. ಈ ಪೈಕಿ 86 ಬಿಎಸ್ಸಿ ವಿದ್ಯಾರ್ಥಿಗಳು, 19 ಜಿಎನ್ಎಂ, 24 ಪಿಸಿಬಿಎಸ್ಸಿ, 3 ಎಂಎಸ್ಸಿ ವಿಭಾಗದ ವಿದ್ಯಾರ್ಥಿಗಳಿಗೆ ಪದವಿ ಪ್ರದಾನ ನಡೆಯಿತು. ಬಳಿಕ ಆರ್ಜಿಯುಎಚ್ಎಸ್ ಬೆಂಗಳೂರು, ಕೆಎಲ್ಇಎಸ್ ಇನ್ಸ್ಟಿಟ್ಯೂಟ್ ಆಫ್ ನರ್ಸಿಂಗ್ ಸೈನ್ಸ್ ಹುಬ್ಬಳ್ಳಿ ಇದರ ಅಸೋಸಿಯೇಟ್ ಪ್ರೊಫೆಸರ್ ಸೋಮಶೇಖರಯ್ಯ ಕಲ್ಮಠ್ ಮಾತನಾಡಿ, ಈ ಸಂಸ್ಥೆಯಲ್ಲಿ ಇಂದು ಪದವಿ ಪಡೆದ ವಿದ್ಯಾರ್ಥಿಗಳಿಗೆ ಹೆಮ್ಮೆಯಾಗಬೇಕು. ಯಾಕಂದ್ರೆ ಈ ಸಂಸ್ಥೆ ಕಳೆದ 24 ವರ್ಷಗಳಿಂದ ಸತತ ಸೇವೆ ನೀಡ್ತಾ ಇದ್ದು, ದೇಶ ವಿದೇಶಗಳಿಗೆ ಈ ಸಂಸ್ಥೆಯಿಂದ ವಿದ್ಯಾಭ್ಯಾಸ ಪಡೆದು ವಿದ್ಯಾರ್ಥಿಗಳು ಹೋಗ್ತಾ ಇದ್ದಾರೆ. ಮಾತ್ರವಲ್ಲದೆ ಈ ಸಂಸ್ಥೆಯ ವಿದ್ಯಾರ್ಥಿಗಳಿಗೆ ಇಂದು ಪದವಿ ಪ್ರದಾನ ಮಾಡಲು ನನಗೂ ಹೆಮ್ಮೆ ಅನ್ನಿಸ್ತಾ ಇದೆ. ಇನ್ನು ನರ್ಸಿಂಗ್ ಸೇವೆ ಒಂದು ಉದ್ಯೋಗ ಮಾತ್ರವಲ್ಲ, ಇದು ಜನಸೇವೆ. ಈ ಸೇವೆಯಲ್ಲಿ ನಾವು ನಮ್ಮ ಕೈಮೀರಿ ಕಾರ್ಯಪ್ರವೃತ್ತರಾದರೆ ಸೇವೆ ಪರಿಪೂರ್ಣ ಆಗಲಿದೆ. ಈ ಸಂಸ್ಥೆಯ ವಿದ್ಯಾರ್ಥಿಗಳಿಗೆ ಶುಭವಾಗಲಿ ಎಂದು ಹಾರೈಸಿದ್ರು. Your dedication, your hard work required in your life or in your profession till you have either you retired or till your end of your life. So we need not to think that we are going to complete our graduation. And for this you need to have lots of dedication and service motto. Already many of the speech madam has told about the success that what you have to achieve. Success will come through your work definitely because you are all most calibered student of these institutions. ಕಾರ್ಯಕ್ರಮದಲ್ಲಿ ಲಕ್ಷ್ಮೀ ಮೆಮೋರಿಯಲ್ ಕಾಲೇಜ್ ಆಫ್ ನರ್ಸಿಂಗ್ ಇದರ ಪ್ರಾಂಶುಪಾಲರಾದ ಡಾಕ್ಟರ್ ಲರಿಸಾ ಮಾರ್ಥಾ ಸಂಸ್, ಕಾಲೇಜು ಉಪಪ್ರಾಂಶುಪಾಲರಾದ ಡಾಕ್ಟರ್ ತೆರೇಸಾ ಐ ಮೆಂಡೋನ್ಸಾ, ಪ್ರೋಗ್ರಾಂ ಕನ್ವೀನರ್ ಡಾಕ್ಟರ್ ಡಯಾನಾ ಲೋಬೋ, ಎಚ್ಒಡಿಗಳಾದ ಜೆನಿಫರ್ ಡಿಸೋಜಾ, ಸಂಧ್ಯಾ ಡಿ ಅಲ್ಮೆಡಾ ಹಾಗೂ ಮತ್ತಿತರರು ಉಪಸ್ಥಿತರಿದ್ದರು. ನಾಗೇಶ್ ಕಾವೂರು, ವಿ4 ನ್ಯೂಸ್, ಮಂಗಳೂರು.